ಉಡುಪಿಯ ಚಿತ್ತರಂಜನ್ ಸರ್ಕಲ್ ಇಲ್ಲಿಂದ ಪ್ರಾರಂಭಗೊಂಡು ರಿಲಯನ್ಸ್ ಮಳಿಗೆಯವರೆಗೆ ಡ್ರೈನೇಜ್ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು, ನಗರಸಭೆ ದುರಸ್ತಿಪಡಿಸುವಂತೆ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವರು ಆಗ್ರಹಪಡಿಸಿದ್ದಾರೆ. ಸಮಸ್ಯೆ ಉದ್ಭವವಾದ ರಸ್ತೆಯ ಉದ್ದಕ್ಕೂ ಹಲವಾರು ಡ್ರೈನೇಜ್ ಚೇಂಬರ್ಗಳಿದ್ದು, ಎಲ್ಲಾ ಚೇಂಬರ್ಗಳ ಒಳಗಡೆ ಹೆಗ್ಗಣಗಳು ಕೊರೆದು ಅದನ್ನು ಕಾರ್ಮಿಕರು ಅವರ ಕೈಯಿಂದ ಹಾರೆಯಲ್ಲಿ ತೆಗೆಯುವ ಪರಿಸ್ಥಿತಿ. ಇದರಿಂದ ನೀರು ಹೊರಬಂದು ರಸ್ತೆಯಲ್ಲಿ ಹರಿಯುತ್ತಿದೆ. ಪಾದಾಚಾರಿಗಳು ಕೊಳಚೆ ನೀರಿನಲ್ಲಿ ಮೂಗು ಮುಚ್ಚಿಕೊಂಡು ನಡೆದಾಡಬೇಕಾದ ಪರಿಸ್ಥಿತಿ ಇದ್ದು, ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಒಳಕಾಡುವರು ದೂರಿದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ಎಲ್ಲಾ ಹಬ್ಬ ಬರುವುದು. ಇದರಿಂದ ನಗರಸಭೆಯ ಜನರ ತೆರಿಗೆ ಹಣವನ್ನು, ಲಕ್ಷಗಟ್ಟಲೆ ತೆರಿಗೆ ಹಣವನ್ನು ದುರುಪಯೋಗಪಡಿಸದೆ ಈಗ ಇರುವ ದೊಡ್ಡದಾದ ಸಮಸ್ಯೆಯನ್ನು ಸರಿಪಡಿಸಿ ನಾಗರಿಕರ ಆರೋಗ್ಯವನ್ನು ಕಾಪಾಡಬೇಕೆಂದು ಉಡುಪಿ ಶಾಸಕರು ಮತ್ತು ಜಿಲ್ಲಾಡಳಿತವನ್ನು ನಿತ್ಯಾನಂದ ಒಳಕಾಡುವರು ಆಗ್ರಹಪಡಿಸಿದ್ದಾರೆ.